This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಅಮೃತ್ ನೋನಿ ಮತ್ತು ನಿಪಾನ್ ಪೇಂಟ್. Co-sponsored by ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಅರ್ಪಿಸುವಂತಹ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ 3rd ಸೀಸನ್ ಪವರ್ಡ್ ಬೈ ನಿಪಾನ್ ಪೇಂಟ್ ಹಾಗೆ ಅರಿಶಿನ ಸ್ನಾನ, ಅದೇ ರೀತಿಯಾಗಿ ಅಮೃತ್ ನೋಣಿ. ಸೊ ಕಾರ್ಯಕ್ರಮದ ಇನ್ನೊಂದು ಎಪಿಸೋಡ್ಗೆ ಎಲ್ಲರನ್ನ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೀವಿ. ನಾನು ಅನುರಾಗ್, ಹಾಗೆ ನನ್ನ ಜೊತೆಗೆ ಸೌಮ್ಯ. ಸೊ ಸೌಮ್ಯ, ಲಾಸ್ಟ್ ಎಪಿಸೋಡಲ್ಲಿ ತುಂಬ ಮಜಾ ಆಯಿತು ಅಂತ ಅನ್ಸುತ್ತೆ ಅಲ್ವಾ? ಸೊ ಆ ಮಜಾನ ಈಗ ಕಂಟಿನ್ಯೂ ಮಾಡೋಣ. ಬಟ್ ಮಜಾ ಕಂಟಿನ್ಯೂ ಆಗಬೇಕು ಅಂತಂದರೆ ನಾವು ಕಂಟೆಸ್ಟೆಂಟ್ಗಳಿದ್ರೆ ಸಾಕಾಗಲ್ಲ. ಮೇಯ್ನ್ ಆಗಿ ಬೇಕಾಗಿರೋದು ನಮ್ಮ ಮಜ್ಜಾ ಜಡ್ಜಸ್. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಕಿಶೋರ್, ಅನ್ವಿತಾ ಆ್ಯಂಡ್ ಸೂರಜ್. ಜೋರಾದ ಚಪ್ಪಾಳೆ ಬರಲಿ. ಸೊ ಇವತ್ತು ಮತ್ತೆ ಒಂದಷ್ಟು ತಂಡಗಳು ವೇದಿಕೆ ಮೇಲೆ ಬರೋದಕ್ಕೆ ತಯಾರಾಗಿದೆ. ಸೊ ಮೊದಲ ತಂಡ ಬರ್ತಾ ಇರುವಂಥದ್ದು, ಇವರು ಕುಣಿಯುವಂಥ ನಕ್ಷತ್ರಗಳು ಅಂತ ಹೇಳ್ಬೋದು. ಬಿಕಾಸ್ ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಯಾವ ಎನರ್ಜಿಯನ್ನು ಇಟ್ಕೊಂಡು ಈ ಸ್ಟೇಜ್ ಮೇಲೆ ಬರ್ತಾರೆ ಅನ್ನೋದನ್ನು ನಾನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಆ್ಯಂಡ್ ಡಾನ್ಸಿಂಗ್ ಸ್ಟಾರ್ಸ್ ಎಡಪದವು ಈ ಟೀಮ್ನ ಮಕ್ಕಳೇ ಸ್ವಲ್ಪ ಎನರ್ಜೆಟಿಕ್. ಸೊ ಹಾಗಾಗಿ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ಆನ್ ಸ್ಟೇಜ್ ಡಾನ್ಸಿಂಗ್ ಸ್ಟಾರ್ ಎಡಪದವು. ಹೂವಾ ರೋಜಾ ಹೂವಾ, ಹೂವಾ ನನ್ನ ಜೀವ, ಹೂವಾ ಮಲ್ಲಿಗೆ ಹೂವಾ, ಹೂವಾ ನನ್ನ ಜೀವ, ಭೂಮಿಗೆ ಹೂವೆ ಸಿಂಗಾರ, ಭೂಮಿಲಿ ಪ್ರೀತಿಗೆ ಹೆಣ್ಣು ತಾನೆ ಸಿಂಗಾರ. ಹೂವಾ ರೋಜಾ ಹೂವಾ, ಹೂವಾ ನನ್ನ ಜೀವ, ಹೂವಾ ಮಲ್ಲಿಗೆ ಹೂವಾ, ಹೂವಾ ನನ್ನ ಜೀವ. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೆ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೆ ಸರಸರನಿ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕಿ ಮಿರಮಿರನಿ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನನ್ನ ರಾಜನ ಹೃದಯದ ತಿಪ್ಪಿಗೆ ಬಾರೆ ಸರಸರನೆ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕೆ ಮಿರಮಿರನೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂವಂತೀಯ ಹೂವಂತೀಯ ಬಾಂತೀಯ ತಾಂತೀಯ.
ಇದೆ ನೀನೆ ಕಣ್ಣಲ್ಲಿ. ನಿನಗೆ ಪಾಠವ ಹೇಳುವ ಸಾಹಸ ಧೈರ್ಯವ ತಂದೆ ನನ್ನಲ್ಲಿ. ಐ ಲವ್ ಯು, ಐ ಲವ್ ಯು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹ್ಞೂ ಅಂತೀಯ, ಹ್ಞೂ ಅಂತೀಯ, ಬಾ ಅಂತೀಯ. ತಾ ಅಂತೀಯ. ವೆಲ್, ಡಾನ್ಸಿಂಗ್ ಲೋಕದಿಂದ ಪ್ರೇಮ ಲೋಕಕ್ಕೆ ಒಂದ್ಸಲ ಎಂಟ್ರಿ ಕೊಟ್ಟು ವಾಪಸ್ ಬಂದಂಗಾಯ್ತು. ಎಲ್ಲ ರೆಟ್ರೋ ಪ್ರೇಮ ಲೋಕದ ಸ್ಟಾರ್ಸ್ಗಳಿಗೆ ಡಾನ್ಸಿಂಗ್ ಸ್ಟಾರ್ಸ್ ಎಡಪದವು ಜೋರಾದ ಚಪ್ಪಾಳೆ ಬಲ್ಲಿ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದೀರಾ. ಈ ನಿಮ್ಮ ಪ್ರೇಮ ಲೋಕದ ಪರ್ಫಾರ್ಮೆನ್ಸ್ ಬಗ್ಗೆ, ಅಷ್ಟು ಹೂಗಳನ್ನು ಒಟ್ಟು ಸೇರಿಸಿ ನೀವು ಡಾನ್ಸ್ ಮಾಡಿರೋದ್ರ ಬಗ್ಗೆ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಅಂತ ಕೇಳಬೇಕು. ಸೊ ಸೂರಜ್ ಸರ್. Hi dancing stars, Edapadav. Hi sir. Excellent performance, superb. I just love this. Thank you so much. Nikala choreographer correct understand man the retro time udu encha dance and encha props in use man. Wonderful. Eng mata juniors to seniors, everyone did very very good, superb. Even ಎಲ್ಲೆಲ್ಲ ಜೋಕುಲ್ಲ ಆತ್ ಕ್ಲಿಯರ್ ಕ್ಲಾರಿಟಿ ಸ್ಟೆಪ್ಸ್ ಅನ್ನು ಕೊಡ್ತಾರೆ. ವೆರಿ ವೆರಿ ಡಿಫಿಕಲ್ಟ್ ಎಲ್ಲ ಜೋಕುಲ್ಡ ಫಾರ್ಮೇಷನ್ಸ್ ಅವ್ರ ಸ್ಟೆಪ್ಸ್ ಔಟ್ ಆ್ಯಂಡ್ ಎಂಕ್ ಕುಡೊಂಜಿ ಮಸ್ತ್ ಮ್ಯಾಜಿಕಲ್ ಅನ್ಸಿನ್ ನಿಕಲ ಟೀಮ್ ಎಲ್ಲ ಜೋಕುಲು ಪ್ರಾಪ್ಸನ್ನು ಹ್ಯಾಂಡಲ್ ಬಂತಂದಿದೆ. ಮೋಸ್ಟ್ ಆಫ್ ದ ಟೈಮ್ ಪ್ರಾಪ್ಸ್ ಕೈಡ್ದು ತಪ್ಪುಂಡು ಬೂರುಂಡು ಅವು ಜೋಕುಲು ಓಲ್ಲ ಮಿಸ್ ಮಂಜೆ. ವೆರಿ ಗುಡ್ ಜೂನಿಯರ್ಸ್, ಸೂಪರ್. ಏರ್ ಕೊರಿಯೋಗ್ರಫಿ ಬಂತಿನೊಂದೇನೆ ಗಣೇಶ್ ಕುಮಾರ್ ಉಲ್ಲರೆ ಕೊರಿಯೋಗ್ರಾಫರ್. ಕಾಲ್ ಹಿಮ್ ಆನ್ ದ ಸ್ಟೇಜ್ ಸರ್. ಗಣೇಶ್ ಸರ್, ಡಾನ್ಸಿಂಗ್ ಸ್ಟಾರ್ಸ್ ಎಡಪದವು ಕೊರಿಯೋಗ್ರಾಫರ್ ಬಲೆ. ಹಾಯ್ ಗಣೇಶ್. ಹಾಯ್ ಸರ್. ಮಸ್ತ್ ಸೂಪರ್ ಅದನ್ನ ಕೊರಿಯೋಗ್ರಫಿ. ಥ್ಯಾಂಕ್ ಯು ಸರ್. ಐ ಥಿಂಕ್ ರವಿಚಂದ್ರನ ಒಂಜಿ ಎಂಚ ಸೆಟ್ ಉಪ್ಪುಂಡು ಲೈಕ್ ನಾರ್ಮಲಿ ಯಾರನ್ನ ಮೂವೀಸ್ ಪೂರ ನಮ್ಮ ತೂದು ಪ್ರಾಪರ್ಟೀಸ್ ಮೂವ್ ಆಪನು ಹೀರೋ ಆ್ಯಂಡ್ ಹೀರೋಯಿನಿಗೆ ಏಪಲ್ ಆರ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಪೇರಿ ಯಾನ್ ತೂಯಿಲಕ ಮೂವಿಡ್ ಸಾಂಗ್ಸ್ ಆ್ಯಂಡ್ ನಿಕಲ ಹೀರೋಯಿನಿಗ್ಲ ನಿಕಲ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಶಿ ವಾಸ್ ಲುಕಿಂಗ್ ವೆರಿ ವೆರಿ ಗ್ರೇಸ್ಫುಲ್ ಆ್ಯಂಡ್ ಬ್ಯೂಟಿಫುಲ್. ವೆರಿ ಗುಡ್. ಇನ್ನು ಪುದರ್ತದೆ ಹೀರೋಯಿನ್ ಪಾರ್ಟ್ನರ್ನ ಸಾಕ್ಷಾ. ವೆರಿ ಗುಡ್ ಜಾಬ್ ಫ್ರಮ್ ಯು. ಥ್ಯಾಂಕ್ ಯು ಸರ್. ಆ್ಯಂಡ್ ಕುಡೊಂಜಿಂಗ್ ಮಸ್ತ್ ಇಷ್ಟ ಅಂತ ಬಂಡ ನಾರ್ಮಲಿ ಒಂಜಿ ಜನ ಸ್ಟಂಟ್ಸ್ ಮನ್ಪೇರೆ ಮೂಲು ಗ್ರೂಪ್ ಕೆಲವೊಂದು ಜೋಕುಲು ಸ್ಟಂಟ್ಸನ್ನು ಕ್ಯಾರಿ ಫಾರ್ವರ್ಡ್ ಮಂತೇರಿ ಆ್ಯಂಡ್ ಒಂದೇ ಟೈಂಕ್ ಗ್ರೂಪ್ ಎಫರ್ಟ್ ತೋಜೊಂದೈತೇನೆ. ಕೊರಿಯೋಗ್ರಾಫರ್ನ ಎಫರ್ಟ್, ಗ್ರೂಪ್ ಎಫರ್ಟ್ ರಡ್ಲೈತೇನೆ. ಸೊ ಆಲ್ ದ ಬೆಸ್ಟ್ ನನ್ನ ರಡ್ ಜಡ್ಜಸ್ ಉಲೇರ್. ಐ ಲೈಕ್ ದ ಪರ್ಫಾರ್ಮೆನ್ಸ್, ವೆರಿ ಗುಡ್. ಇರ್ ಆ್ಯಕ್ಚುಲಿ ಹೀರೋಯಿನ್ ಬಗ್ಗೆ ಕೇಂಡರ್. ಎಸ್, ಹೀರೋಯಿನ್ ನಡೆದಲೇ ಇಲ್ಲಿ ಒಪ್ಪು ನಡೆದಿಂಚಿ ಡಾನ್ಸ್ ಮಂತದ್ದು ಪೂರ ಪಲ್ಟಿ ಹಾಕಿದ್ದು ಇಡೀ ಸ್ಟೇಜ್ ತಿರುಗೊಂದಿತ್ತೇರು. ಕರೆಕ್ಟ್ ಅದೇ. ಸೊ ಈತ ಎಲ್ಲಿಯಾರು ದಿಂಚಿಲ್ಲ ಆರ್ ಈ ಟೀಮ್ ನಲ್ತೊಂದುಲ್ಲೇರು ಆ್ಯಂಡ್ ಆಕ್ರೋಬ್ಯಾಟಿಕ್ಸ್ ಆರ್ನ ಅಮೇಝಿಂಗ್. ಈತ ಎಲ್ಲಿಯ ಬಾಲ್ ಏತು ವರ್ಷ ಡಾನ್ಸ್ ಸ್ಟಾರ್ಟ್ ಮಾಡ್ತೀನಿ? 3 years. 3 ವರ್ಷ ಒಪ್ಪನಾಗ ನಲಿಪರ ಸ್ಟಾರ್ಟ್ ಮಾಡಿದ್ರು ಬೇರೆ. ದಟ್ ಈಸ್ ವೈ ಯು ಆರ್ ಟೂ ಗುಡ್ ಟುಡೇ. ವೆರಿ ಗುಡ್, ಥ್ಯಾಂಕ್ ಯು. ಆ್ಯಂಡ್ ನೆವರ್ದಲೆಸ್ ಹೀರೋ ರಾಕಿಂಗ್, ಸೂಪರ್, ಥ್ಯಾಂಕ್ ಯು. ಎಸ್, ಸೊ ಮೂವಿಂಗ್ ಆನ್ ಟು ಅವರ್ ನೆಕ್ಸ್ಟ್ ಜಡ್ಜ್ ಅನ್ವಿತಾ. ನಮಸ್ತೆ ಡಾನ್ಸಿಂಗ್ ಸ್ಟಾರ್ಸ್. ನಮಸ್ತೆ ಮೇಡಮ್. ಓಕೆ, ನನಗೆ ಆ್ಯಕ್ಚುಲಿ ಎಲ್ಲ ಸಾಂಗ್ಸು ತುಂಬ ಕನೆಕ್ಟ್ ಆಯಿತು. ಬಿಕಾಸ್ ನಾನು ಕನ್ನಡ ಆಗಲಿ ಹಿಂದಿ ಆಗಲಿ ಓಲ್ಡ್ ಸಾಂಗ್ಸ್ ತುಂಬ ಕೇಳ್ತೀನಿ. ಅದರಲ್ಲೂ ದಸರಾ ಗೊಂಬೆ ಮತ್ತು ಪ್ರೀತಿಯಲ್ಲಿ ಇರೋ ಸುಖ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಪ್ರೀತಿಯಲ್ಲಿ ಇರೋ ಸುಖ ಈ ಸಾಂಗ್ಗೆ ನನಗೆ ಗೋಲ್ಡನ್ ಬಜರ್ ಬಂದಿತ್ತು. ಸೊ ಇಟ್ ಡಿಡ್ ಕನೆಕ್ಟ್ ಟು ಮೇ ಲಾಟ್. ಆ್ಯಂಡ್ ನನ್ನ ಕಾಸ್ಟ್ಯೂಮ್ ಆಲ್ಮೋಸ್ಟ್ ಬ್ಯಾಕ್ ಡ್ಯಾನ್ಸ್ ಅಲ್ಲಿ ಮೇಲ್ಗಡೆ ನಿಂತ್ಕೊಂಡಿರೋರು ಅವ್ರ ಥರನೇ ಇತ್ತು. ಆ್ಯಂಡ್ ನಾನು ಸೂರಜಿಗೂ ಅದೇ ಹೇಳ್ತಾ ಇದ್ದೆ. ಆ್ಯಂಡ್ ನಿಮ್ಮ ಕಾಸ್ಟ್ಯೂಮ್ಸ್ ಕೂಡ ನಾನು ಆ್ಯಕ್ಚುಲಿ ಏನು ಹೇಳಬೇಕು ಅಂತಿದ್ದೀನಿ ಅಂತಂದರೆ, ನನಗೆ ಪುಟಾಣಿ ಮಕ್ಕಳದು ಡ್ಯಾನ್ಸ್ ತುಂಬ ಇಷ್ಟ ಆಯಿತು. ಏನು ಗ್ರೇಸಾಗಿ ಮಾಡಿದರು ಅಂತಂದರೆ ಇಟ್ಸ್ ವೆರಿ ನೈಸ್. ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಕೂಡ ಆ ಪುಟಾಣಿ ಹಾಂ ಅವರು ಮತ್ತು ಈ ಕಡೆ ಕುತ್ಕೊಂಡಿದ್ದಾರಲ್ವ ಇವರು, ಅವ್ರ ಎಕ್ಸ್ಪ್ರೆಷನ್ಸ್ ಕೂಡ ಹೀರೋನ ಎಕ್ಸ್ಪ್ರೆಷನ್ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಪ್ರತಿಯೊಬ್ಬರು ಸರ್ ಹೇಳ್ದಂಗೆ ಅಷ್ಟೇ ಒಂದು ಎನರ್ಜಿ ಹಾಕಿ ಅಷ್ಟೇ ಎಲ್ಲ ಸ್ಟೆನ್ಸ್ನ ಮಾಡಿ ಆ್ಯಂಡ್ ಸ್ಟೆಪ್ಸ್ ತುಂಬ ನೀಟಾಗಿ ಮಾಡಿದ್ರಿ. ನನಗೆ ಒಂದೇ ಒಂದು ಫ್ಲಾ ಏನಪ್ಪ ಅಂತಂದರೆ, ಟ್ರಾನ್ಸಿಷನ್ ಏನಿದೆ ಅಲ್ವಾ, ಅಥವಾ ಒಂದು ಸಾಂಗಿಂದ ಇನ್ನೊಂದು ಸಾಂಗಿಗೆ ಹೋಗಬೇಕಾದ್ರೆ ಸಾಂಗ್ ಕಟ್ ಆಗ್ತಾಯಿತ್ತು. ಅಂದರೆ ಅಲ್ಲಿ ಆ ಒಂದು ಟ್ರಾನ್ಸಿಷನ್ ಬೇಕಿತ್ತು ಅಂತ ನನಗೆ ಅನ್ನಿಸ್ತು. ಅದನ್ನು ಬಿಟ್ಟರೆ ಬೇರೆ ದೆರ್ ಇಸ್ ನೋ ಅದರ್ ಲೂಪ್ ಹೋಲ್ಸ್. ಎಸ್, ಸಾಕ್ಷಾ ವೆರಿ ಗ್ರೇಸ್ಫುಲ್. ಯುವರ್ ಕೋ ಸ್ಟ್ರೆಂತ್ ಆಗಿರ್ಬೋದು, ನಿಮ್ಮ ಕೆಲವೊಂದು ಮೂಮೆಂಟ್ಸ್ ಆಗಿರ್ಬೋದು, ವೆರಿ ಬ್ಯೂಟಿಫುಲ್ ಇಟ್ ಇಸ್. ಡೆಫಿನೆಟ್ಲಿ ಆ ಹೀರೋಯಿನ್ ಮೆಟೀರಿಯಲ್, ನಾಟ್ ಓನ್ಲಿ ಫಾರ್ ದ ಸಾಂಗ್ ಆ್ಯಂಡ್ ಐ ಗೆಸ್ ಯು ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್ ಮಾ. ಆ್ಯಂಡ್ ಹೀರೋ, ಯು ಆರ್ ಅ ಹೀರೋಯಾ? ನಿಮ್ಮ ಹೆಸರು?
Dikshit, okay, very good job. And all the dances, you were main dancers. You guys were main dancers. Illi main dancers or background dancers andalla, but you all were main dancers. I really loved the performance. Hope for the best, and Putanigala, keep up the good spirit. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕಮೆಂಟ್ಸ್ ಕಿಶೋರ್. డాన్సింగ్ స్టార్ ఎడపదవ్. ಫಸ್ಟ್ ಆಫ್ ಆಲ್ ಎಂಕ್ ನಿಕಲ್ನ ಓಲ್ ರುಟೀನ್ ಪ್ರೇಮಲೋಕ ದಾದ ನಿಕುಲೊಂದು ಸ್ಟ್ರಕ್ಚರ್ ಮಲ್ದಾರ ಎಂಕ್ ಮಸ್ತ್ ಇಷ್ಟ ನಿಕ್ಲೆ. ಥ್ಯಾಂಕ್ ಯು ಸರ್. ಬೊಕ್ಕ ಪೂರೆಲ್ಲ ನೆಟ್ ಬ್ಯಾಕ್ ಆರ್ಚ್ ಮಲ್ತಿರತ್ತ ಅವಲ ಇಂಕ್ ಮಸ್ತ್ ಇಷ್ಟ ದಯಪಂಡ ಒಂಜಿ ಗ್ರೂಪಡು ಮಾತೆರ್ಲ ಮಲ್ಪನ ಬಾರಿ ಕಡಿಮೆ ನೆಟ್ ಪೂರೆಲ್ಲ ಒಂಜಿ ನಿಕುಲು ಆ ಸ್ಟನ್ಸ್ಗ್ಲ ಒಂಜಿ ಎಂದುಕೊರೊಂದುಲ್ಲಾರ ಪಂದ ಇಟ್ಟು ಅರ್ಥ ಒಂದುಂಡು ಬೊಕ್ಕ ಗಣೇಶರ ಇರೇನು ಎಂಕುಲು ಇತ್ತೆ ತುಪ್ಪಿನತ್ತು ಎಂಕುಲು ಮಸ್ತ್ ವರ್ಷದ ಇಂಜಿ ತೋಂದುಲ್ಲ ಇರೊಂಜಿ ಆತ್ ಒಂಜಿ ಎಡ್ಡೆ ಜನ ಪಂಡಾಡತ್ತ ಸೀರಿಯಸ್ಲಿ ಐಟು ಗೊತ್ತಾಪುಂಡು ಇರ್ನಂಜಿ ಡೆಡಿಕೇಶನ್ ಇರ್ನಂಜಿ ಹಾರ್ಡ್ ವರ್ಕ್ ಇರ್ನ ಇತ್ತೆ ಈ ಸ್ಟೇಜ್ ಉಪ್ಪಡು ಪಂಡೋಡತ್ತ ಇರ್ನ ಡಾನ್ಸ್ ಬೊಕ್ಕ ಇರ್ನೊಂಜಿ ಇರು ತಗ್ಗದು ಬಗ್ಗದು ಉಪ್ಪರತ್ತೆ ಅವೇ ಇರೇನು ಇಡೆಮೋಟಲ್ಲ ತೊಂಬೈದೀನಿ. ಥ್ಯಾಂಕ್ ಯು ಸರ್. ಸೀರಿಯಸ್ಲಿ ಆ್ಯಂಡ್ ನಿಕುಲ್ ಜೋಕುಲ್ ಪೂರ ಮಸ್ತ್ ಪುಣ್ಯ ಮಲ್ತುಪ್ಪಡು ಅಂಚಿನ ಮಾಸ್ಟರ್ ತಿಕ್ಕ್ಯಾರ ನಿಕ್ಲೆ ಸೀರಿಯಸ್ಲಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಬೊಕ್ಕ ಪರ್ಫಾರ್ಮೆನ್ಸ್ ವೈಸ್ ಬರ್ಪೆ ನಿಕಲ್ನ ಪ್ರಾಪ್ ಯೂಸಸ್ ಆ ಜೋಕುಲ್ ಆವಡ್ ಮಲ್ಲಕುಲ್ ಆವಡ್ ಪ್ರಾಪ್ ಒಂಜಿ ನೀಟ್ ಪೋತುನ್ ಪೂರ ಪ್ರಾಪ್ ಓಲ್ ಪೂರ ಬೋರ್ಡು ಒಲ್ಪ ಇಂಚ ಬೋರ್ಡು ಕ್ಲಿಯರ್ ಆದ ನಿಕುಲ್ ಕಟ್ಟು ದೀತಾರ ಆಟದ ಎಲ್ಲಿ ಆಟ ಇರ್ತನ್ ಅವನ್ ಓಲ್ ಬೋರ್ಡ್ ಫಾರ್ಮೇಷನ್ ಅಲ್ಪ ಪೂರ ದೀತಾರೆ ಬೊಕ್ಕ ಇದು ಮೆಲ್ಲನೆ ದರಗಿಲಿ ಬಂದು ಐಟ್ ಒಂಜಿ ವರ್ಡ್ ಬರ್ಪುಂಡು ಅಪ್ಪಗ ನಿಕುಲ್ ಅರ್ಜನ ಒಂಜಿ ಸ್ಟಂಟ್ಸ್ ಮಲ್ತಾರೆ ದಟ್ ಈಸ್ ಆಲ್ಸೋ ವೆರಿ ಕೂಲ್. ಕೊರಿಯೋಗ್ರಫಿದ ಥಿಂಕಿಂಗ್ ಪಂಡ ಲಾಸ್ಟ್ ಪಾರ್ಟ್ ಉಪ್ಪುಂಡತ ಆ ಪಾರ್ಟನ್ನು ನಿಕುಲ್ ತೆತ್ತಾರತ ದಟ್ ಈಸ್ ದ ಬೆಸ್ಟ್ ಥಿಂಗ್. ಥ್ಯಾಂಕ್ ಯು. ಬೊಕ್ಕೊಂಜಿ ವಿಷಯ ರಡ್ ಕಪಲ್ ನಿಕುಲು ರಡ್ ರೌಂಡ್ಸ್ ಮಲ್ತಾರ್ ಕಪಲ್ಡ್ ದಟ್ ವಾಸ್ ವೆರಿ ನೈಸ್. ಬೊಕ್ಕ ಮಲ್ಲ ಹಾರ್ಟ್ ಇರ್ದು ಉಲರ್ದು ಕೂಡ ಹಾರ್ಟ್ ಬರ್ತದೆ ಇಲ್ಲಿ ಹಾರ್ಟ್ ದಟ್ ಈಸ್ ಲುಕಿಂಗ್ ವೆರಿ ಫ್ಯಾಂಟಾಸ್ಟಿಕ್ ಮುಲ್ಪರ್ದು ಇಂಕ್ ತುಯಾರೆ. ಆ್ಯಂಡ್ ಇರ ಪುದರ್ದಾದೆ ಪನ್ನಿನಿ ಹೀರೋ ದೀಕ್ಷಿತ್ ಇರಗೆ ಎಡ್ಡೆ ಫ್ಯೂಚರ್ ಉಂಟು ದೀಕ್ಷಿತ್ ಇಂಚನೆ ಉಪ್ಪಲೆ ಇಂಚನೆ ಹಾರ್ಡ್ ವರ್ಕ್ ಮಲ್ತೊಂದು ಉಪ್ಪಲೆ ಹೋಲ್ ಕ್ರೂ ಐ ಜಸ್ಟ್ ಲವ್ ದ ಹೋಲ್ ಹ್ಯಾಕ್ಟ್. ಅವೇ ಅನ್ವಿತಾ ಪಂಡೇರ್ ಇಂಕೊಂಜಿ ಸಾಂಗ್ ಒಂಜಿ ಸಾಂಗ್ ಇರ್ದು ನೆಕ್ಸ್ಟ್ ಸಾಂಗ್ ಪೋನಾಗ ಅಲ್ಪ ಇಂಕ್ ಕ್ಲಮ್ಸಿ ಪಣ ಕಟ್ ಕರೆಕ್ಟ್ ಆಗ್ತದೆ ಇಂಕ ಅವು ಒಂಜಿ ಫೀಲ್ ಆಂಡ್ ಅವು ಕಟ್ ಆನಾಗಲ್ಲ ಮುಖಲ ಸ್ಟೆಪ್ಸ್ ಎಲ್ಲ ಅಲ್ಪ ಕಟ್ ಆವಂದಿತ್ತನು ಐಕೊಂಜಿ ನೆಕ್ಸ್ಟ್ಗೆ ಒಂಚೂರು ನೆನಪು ದಿವನ್ಲೆ ಬಾಕಿದ ಪೂರ ಐ ವಿಲ್ ಟೆಲ್ ಯು. ಕಂಗ್ರ್ಯಾಚುಲೇಷನ್ಸ್ ಡಾನ್ಸಿಂಗ್ ಸ್ಟಾರ್ ಎಡಪದವು. ಜೋರಾದ ಚಪ್ಪಾಳೆ ಬರಲಿ. ಇಂಗ್ಲೆ ಒಂಜಿ ನಮ್ಮ ವಿನೋದ್ ಸರ್ ಎಕ್ಸ್ಟ್ರೀಮ್ ದಾದೆ ಕೊರಿಯೋಗ್ರಾಫ್ ಮಂದರ ಇಂಗ್ಲೆಗೆ ಚೂರು ಹೆಲ್ಪ್ ಮಾಡ್ತೀರಿ. ಓಕೆ ಪ್ಲೀಸ್. ಭೂಮಿಗೆ ಹೂವೆ ಸಿಕ್ಕಾರ ಭೂಮಿಲಿ ಪ್ರೀತಿಗೆ ಹೆಣ್ಣು ತಾನೆ ಕಂಗ್ರ್ಯಾಚುಲೇಷನ್ ಡಾನ್ಸಿಂಗ್ ಸ್ಟಾರ್ ನಿಕುಲ್ ಡೈರೆಕ್ಟ್ಲಿ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗುದಿಲ್ಲ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಸೊ ಅಂಚಾದ ಇತ್ತನೇ ಸ್ಟಾರ್ಟ್ ನನ್ನ ಮಕ್ಕಳನ್ನ ಪ್ರಾಕ್ಟೀಸ್ ಪಲ್ಟಿ ಲಾಗಿನ ಪತ್ತನ ಪೂರ ಒಂಜಿ ಕುಡೊಂಜಿ ವಿಚಾರಪ್ಪ ನೋಡು ಕಿಶೋರ್ ಪಂಡರ್ ಪ್ರತಿ ವೇದಿಕೆ ಮೇರೆನ್ ತೂವೊಂದುಲ್ಲ ಸೊ ಮಸ್ತ್ ಕಾಂಪಿಟೇಷನ್ ಗಣೇಶರನ್ ತೂಪ ಓಲಿತ್ತನಲ್ಲ ಅವೇ ಸೇಮ್ ಗಣೇಶರ್ 10 ವರ್ಷ ದುಂಬು ಇನಿಕಲ ಅಂಚೆನೆ ಆಂಡ್ ಅರ್ನ ಮೇಯ್ನ್ ಒಂಜಿ ಕ್ವಾಲಿಟಿ ಏತ್ ಸ್ಟೂಡೆಂಟ್ಸ್ ಉಲ್ಲೇರು ಸರ್ ಕ್ಲಾಸ್ 100 ಉಲ್ಲೇರು ಕುಡೊಂಜಿ ಡಾನ್ಸಿಂಗ್ ಸ್ಟಾರ್ ಇರುವೆಲ್ ಮಲ್ದ ಒಂದು ಬತ್ತಿತ್ತ ಫಸ್ಟ್ ಲೆತ್ತೊಂದು ಬತ್ತೀನಿ ಸ್ಟೇಜಿಗೆ ವೇದಿಕೆ ಕೊರ್ನಿ ಸೆಲೆಕ್ಟ್ ಆಯ್ಜೇರು ನೆಕ್ಸ್ಟ್ ಟೈಮು ಗ್ಯಾರಂಟಿ ಲೆತ್ತೊಂಬರ್ಪ ಅವಳು ಒಂಜಿ 100 ಜೋಕುಲ್ಲೇರು ಎಡಪದೊಡು 100 ಜೋಕುಲ್ಲೇರು ಒಟ್ಟಿಗೆ 200 ಜೋಕುಲ್ಲೇರು ಹೀರೋ ಒಂಜಿ ಬೇಲೆ ಮಲ್ಪಲೆ ಪೂರ ಕುಡ್ಲದ ಜೋಕ್ಲಿ ನೀರು ಪತಂಪೋಲಿ ಮೂಜಿ ವರ್ಷ ಹಿಡಿದು ಪತ್ತಿನ ಜೋಕುಲು ಒಂಜಿ 200 ಜನ ಅಪ್ಪೆಲೆಗೆ ಸಾಂಕ್ಯರ ಒಂದು ಮೇರೆ ಹಾಕ್ಲೇನು 11 ಊರು ತಿರುಗಿದು ಪ್ರೋಗ್ರಾಮ್ ಅಂತಲೇ ತೊಂಬರ್ಪೇರು. ಸೊ ಗಣೇಶರ ಜೋರ್ದ ತಾಟಿ ಬರಡು ಆ್ಯಂಡ್ ಈ ಜೋಕುಲ್ಲಾತೆ 3 ಗಂಟೆ ಆವಡು 4 ಗಂಟೆ ಆವಡು ರಾತ್ರಿ ಪ್ರೋಗ್ರಾಮ್ ಮುಗಿಯು ನೆಟ್ಟ ಅಕ್ಕಲ್ನ ಸ್ಪಿರಿಟ್ ಅವೆ ಇದು ಕಣ್ಣಾರೆ ತೂತಿನ. ಸೊ ಪೂರ ಜೋಕ್ಲೆಗ್ಲ ಡಾನ್ಸಿಂಗ್ ಸ್ಟಾರ್ಸ್ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್. ಐ ಥಿಂಕ್ ಅವೇ ಇನಿ ಗೋಲ್ಡನ್ ಬಜರ್ ಹಾಕ್ಲೆ ಕರ್ಪಾಯಿನಿ ಬೊಕ್ಕೊಂಜಿ ಯಾರನ್ನ ಎಡ್ಡೆ ಗುಣದಾದ ಪಂಡ ಗಣೇಶರ್ನ ತೂಲೆ ಆರು ಹೆಲ್ಪ್ ಮಲ್ಪರೆ ಬೈದಿರಿ ನಮ್ಮ ಎಕ್ಸ್ಟ್ರೀಮ್ ದ ಕೊರಿಯೋಗ್ರಾಫರ್ ವಿನೋದ್ ಅವೆಲ್ಲ ಮೆನ್ಷನ್ ಮಲ್ತದ ಪಂಡಿರ ಆರ್ನ ಎಡ್ಡೆ ತನ್ನ ಐಟ್ ಗೊತ್ತಾಪಂಡ ಆರು ಇಂಚಿನ ನರಮನೆ ಬಂದು ಆ್ಯಂಡ್ ಸೀರಿಯಸ್ಲಿ ಇಂಚನೆ ಒಪ್ಪಲೆ ಗಣೇಶರೇ ಎಡ್ಡೆ ಅವಡು ದೇವರ ಎಡ್ಡೆ ಮಲ್ಪಡಿರೆಗ ಸರ್ ನಮ್ಮ ಟೀಮ್ ಮಿತ್ತು ಬರ್ರೆ ನಮ್ಮ ಕುಡ್ಲಾಡು ಏತ್ ಟೀಮ್ ಉಂಡು ಮಾತ ಟೀಮ್ ದಕ್ಕಲು ಎಂಕ್ಲೆ ಸಪೋರ್ಟ್ ಮಲ್ದೇರು ಮಸ್ತ್ ಜನ ಉಲ್ಲೇರು ಮೂಲೆ ಉಲ್ಲೇರು ಮಸ್ತ್ ಜನ ಅಕಲು ಆ ಸಪೋರ್ಟ್ ಮಲ್ತಿನ ಎಂಕುಲು ಇತ್ತು ಮಿತ್ತು ಬೈದೇನು ಕರೆಕ್ಟ್ ಮಾತ ಟೀಮ್ ದಕ್ಕಲು ಮಸ್ತ್ ಜನ ಉಲ್ಲೇರು ಕೊರೆ ಪನ್ಪುಜಿ ಇರ್ ಮಾತ್ರೆಲ್ಲ ನೆನತೊಂದುಲ್ಲರು ವೆರಿ ಗುಡ್ ಅವೇ ಎಡ್ಡೆ ತನ ಇರ್ನ ಎಸ್ ಥ್ಯಾಂಕ್ ಯು ಸರ್. ಬಟ್ ನೆಕ್ಸ್ಟ್ ರೌಂಡ್ಗೂ ಎಕ್ಸ್ಪೆಕ್ಟೇಷನ್ ಹೈ ಉಂಡಾವೆ. ಓಕೆ ಸರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
Once again, congratulations. Direct adu next round gu pondullar. So jorda taati barad. I think one of the very few teams to get golden buzzer. Super. Thank you so much. Thank you. ಅನುರಾಗ್ ಆ್ಯಕ್ಚುಲಿ ನಾನು ಈ ಸಾಂಗ್ ನೋಡಿದಾಗ ನಾನು ಪರ್ಫಾರ್ಮ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ರೈಟ್ ನಾವು ಐ ವಾಂಟ್ ಸೂರಜ್ ಅಂಡ್ ಕಿಶೋರ್ ಟು ಪರ್ಫಾರ್ಮ್ ಆನ್ ಸ್ಟೇಜ್ ಫಾರ್ ಪ್ರೀತಿಯಲ್ಲಿ ಇರೋ ಸುಖ ಆಸ್ ಕಪಲ್ಸ್. ಇಲ್ಲ ಪ್ಲೀಸ್. ಕೀ ಈಸ್ ಎನಿವೇಸ್ ಫೀಲಿಂಗ್ ಬೋರ್ಡ್ ಆಫ್ಟರ್ ದಿಸ್ ಗೋಲ್ಡನ್ ಬಜರ್. ಈಸ್ ಆಕ್ಚುಲಿ ಹ್ಯಾಪಿ. ಪ್ಲೀಸ್ ಓಕೆ ಈತು ಒಂಜಿ ಪೊಣ್ಣು ಕೇನ್ನಾಗ ರಡ್ಡು ಜನ ಆಣುಲು ಆಮೆ ಟೀಮೇಟ್ ಕುಲ್ಲು ದೊಂಜ ಎನ್ನಿಕುಲು ಫುಲ್ಫಿಲ್ ಮನ್ಪ್ಲೇತ ಪ್ಲೀಸ್ ಇಂದು ಒಂಜಿ ಬಹುಶಃ ಮಲ್ಲ ಭಾಗ್ಯ ಕಪಲ್ ಡಾನ್ಸ್ ಆರ್ ಬಂಡೇರಿ ಅದೆಲ್ಲ ಇಟ್ಕೊಳ್ಳೇಬೇಡಿ. ಕಪಲ್ ಡಾನ್ಸ್ ಮೂಲೆ ಸಾಂಗ್ ಪಾಡ್ಲಿ ಮೂಲೆ ತಸ್ಪೋ ಮೇರ್ನೊಟ್ಟಿಗೆ ಕಪಲ್ ಡ್ಯಾನ್ಸ್ ಮೇರ್ನೊಟ್ಟಿಗೆ ತಸ್ಪೋ ಕಪಲ್. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತಿಯ ಬಾಂತಿಯ ತಾಂತಿಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. Thank you very much. Thank you Kishore, thank you Suraj, and thank you dancing star Yedapadavu Aklenla stage leppa nalipayaru. So adege next round ready ale. All the best to all of you. Thank you very much. ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಟಿವಿ ಅರ್ಪಿಸುವಂತಹ ಅದ್ಭುತವಾದಂತಹ ಕಾರ್ಯಕ್ರಮ. ಎಷ್ಟೋ ಡಾನ್ಸರ್ಸ್ಗಳಿಗೆ ವೇದಿಕೆ ಸೃಷ್ಟಿ ಮಾಡಿ ಅವರನ್ನು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ರಮ. ನಮ್ಮ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ ಪ್ರೆಸೆಂಟ್ಸ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋಣಿ, ಅರಿಶಿಣ ಸ್ನಾನ ಹಾಗೆ ನಿಪಾನ್ ಪೇಂಟ್ಸ್, ಏರೋಡೈನಮಿಕ್ಸ್ ಅಕಾಡೆಮಿ, ಯಮುನಾ ಆಶಾ ಸಿಟಿ, BA ಪ್ಲೈವುಡ್ ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಾಯಿ ಓಷನ್ ಮಾರ್ಟ್ ಇವರೆಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆದರೆ ಈ ಕಾರ್ಯಕ್ರಮದ ನಡುವೆ ಒಂದು ಸಣ್ಣ ಬ್ರೇಕ್ನ ಅಗತ್ಯ ಇದೆ. ಸೊ ಲೆಟ್ಸ್ ಟೇಕ್ ಎ ಸ್ಮಾಲ್ ಶಾರ್ಟ್ ಬ್ರೇಕ್ ಆ್ಯಂಡ್ ವಿಲ್ ಬಿ ರೈಟ್ ಬ್ಯಾಕ್ ಆಫ್ಟರ್ ದ್ಯಾಟ್. ಇದು ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಪ್ರೆಸೆಂಟ್ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋನಿ ಹಾಗೆಯೇ ನಮ್ಮ ನಿಪಾನ್ ಪೇಂಟ್ ಆ್ಯಂಡ್ ಅರಿಶಿಣ ಸ್ನಾನ. ಸೊ ಒಳ್ಳೆ ಪರ್ಫಾರ್ಮೆನ್ಸನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಕಾಂಪಿಟೇಷನ್ ಹೈ ಆಗ್ತಾ ಉಂಟು ಆ್ಯಂಡ್ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಕೂಡ ಹೈ ಆಗ್ತಾ ಉಂಟು. ಆ್ಯಂಡ್ ಈಗ ಇನ್ನೊಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಜೊತೆಗೆ ಇನ್ನೊಂದು ಟೀಮ್ ಬರ್ತಾ ಇದೆ. ತಡ ಮಾಡದೆ ಅವರನ್ನು ವೇದಿಕೆಗೆ ಕರೆಯುವಂಥ ಹೊತ್ತು. ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಕುಂದಾಪುರ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ಪ್ರೀತಿಸುವ ಕೇಳು ಪೂರವೆಯ ಆಧಾರ ಈ ಕಲೆಯ ಸಿಂಗಾರ ಬಂಗಾರ ತೇರಿ ನಿಂದಣಂಗೆ
ಕಟಕ ತಕ ದಿತ್ತ ಕಣ್ಣಕ ಝುಮ್ತರಿ ತದ್ದಿತ್ತಂ ತರ್ಗಿಟಕ ದಿತ್ತಂ ತದ್ದಿಂ ತತ್ತಗಣಂ ತತ್ತಗ ಝಂ ತತ್ತಜ್ಜಂ ತತ್ತದಿತ ತತ್ತಣತ ತರ್ಗಿಡತಂ 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 ವೆಲ್ ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಮೊದಲೇದಾಗಿ ಎಲ್ಲರೂ ಕೂಡ ಮುದ್ದಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಎಸ್ ಸೊ ಏನಿಲ್ಲ, ಈಗ ಡೈರೆಕ್ಟಾಗಿ ನಮ್ಮ ಜಡ್ಜಸ್ ಹತ್ರ ಹೋಗುವ. ಅವರಿಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಕೇಳುವ. ಓವರ್ ಟು ಕಿಶೋರ್ ಸರ್, ನಿಮ್ಗೆ ಹೇಗನ್ನಿಸ್ತು? ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್. ಹಾಯ್ ಸರ್. ನಿಮ್ಮ ಸಾಂಗ್ ಹೇಗಿದೆಯಾ, ನಿಮ್ಮ ಕಾಸ್ಟ್ಯೂಮ್ ಹೇಗಿದೆಯಾ, ಹಾಗೆಯೇ ನಿಮ್ಮ ಡ್ಯಾನ್ಸೂ ಇದೆ. ಸೀರಿಯಸ್ಲಿ ನಿಮ್ಮದು ಓಲ್ ಆ್ಯಕ್ಟ್ ನನಗೆ ತುಂಬ ಖುಷಿಯಾಗಿತ್ತು. ತುಂಬ ಖುಷಿ ಅಂದರೆ ನೀವೆಲ್ಲರೂ ಒಂದು ಗ್ರೂಪ್ ಅಂದರೆ ಒಂದಾಗಿದ್ದರೆ ನೀವು ಒಂದು. ಥ್ಯಾಂಕ್ ಯು ಸರ್. ಯಾ, ಫಸ್ಟ್ ಆಫ್ ಆಲ್ ನಿಮ್ಮದು ಕಾಸ್ಟ್ಯೂಮ್, ಈ ಕಾಸ್ಟ್ಯೂಮ್ ಡಿಸೈನ್ ಯಾರು ಮಾಡಿದ್ರು? ಕೊರಿಯೋಗ್ರಾಫರಾ? ಕರೀರಿ ಅವ್ರನ್ನ. ನಮ್ಮ ಸರ್ ಮಾಡಿ. ಕರೀರಿ. ಅವಿನಾಶ್. ಅವಿನಾಶ್ ನಮ್ಗೆ ಗೊತ್ತಿದೆ. ಮೇಡಮ್ ನೀವೇನಾ ಕಾಸ್ಟ್ಯೂಮ್ ಮಾಡಿರೋದು? ಓ ಮೇಡಮ್, ಸೂಪರ್ ಆಗಿದೆ ಕಾಸ್ಟ್ಯೂಮ್ತು, ಕೇಳೋದೇ ಬೇಡ. ಹಾಗೆಯೇ ಆ ಡ್ಯಾನ್ಸು ಅಷ್ಟು, ಡ್ಯಾನ್ಸಲ್ಲಿ ಒಂದು ಆಲ್ಮೋಸ್ಟ್ ಒಂದು 6 to 7 ಫಾರ್ಮೇಷನ್ಸ್ ಮಾಡಿದ್ದೀರಾ. ಮತ್ತು ಆ ವೀಣೆ ಹಿಡ್ಕೊಂಡು ಅದರಲ್ಲಿ 2-3 ಫಾರ್ಮೇಷನ್ಸ್ ಇತ್ತು. ಮತ್ತು ನವಿಲ್ಗರಿ ಮತ್ತು ಕೊಳಲು ಸೂಪರ್ ಆಗಿತ್ತು. ನನಗೆ ಇದರಲ್ಲಿ ಏನು 2-3 ಮಿಸ್ಟೇಕ್ ಇತ್ತು. ಅಲ್ಲಿ ಸ್ವಲ್ಪ ಒಂದು ಲಿಫ್ಟ್ ಮಿಸ್ ಆಯಿತು, ಮತ್ತು ಸ್ಟೆಪ್ಸಲ್ಲಿ ಮಿಸ್ ಆಯಿತು. ಅದೆಲ್ಲ ಹೊಡೆದೋಗುತ್ತೆ, ಯಾಕೆಂದರೆ ನೀವು ಇಷ್ಟು ಚೆಂದ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ಆದರೂ ಅದು ಎದ್ದು ಕಾಣ್ತಾ ಇದೆ. ದಟ್ ಈಸ್ ಮೇನ್ ಥಿಂಗ್. ಆ ಪಾರ್ಟ್ ನೀವು ಗಟ್ಟಿಯಾಗಿ ಇಟ್ಕೊಂಡಿದ್ದೀರಲ್ಲ, ಅದು ಮೇನ್ ಥಿಂಗ್. ಒಂದು ಮಿಸ್ ಆದ್ರೂ ನೆಕ್ಸ್ಟ್ ಕ್ಯಾರಿ ಮಾಡ್ತಾ ಹೋಗಬೇಕು, ಆ ಫೀಲ್ ಅದು ನಿಮ್ಮ ಹತ್ರ ಆ ಪೊಟೆನ್ಷಿಯಲ್ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್. ನನಗಂತೂ ತುಂಬ ತುಂಬ ಇಷ್ಟ ಆಯಿತು ನಿಮ್ಮದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಿಶೋರ್ ಸರ್. ಓವರ್ ಟು ಅನ್ವಿತಾ ಮ್ಯಾಮ್, ನಿಮ್ಗೆ ಹೇಗನ್ನಿಸ್ತು? ಹಲೋ ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್. ನೀವೆಲ್ಲರೂ ಶಿಲುಬೆಗಳ ಥರನೇ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಮ ಕಾಸ್ಟ್ಯೂಮ್ ತುಂಬ ಪ್ರಿಟಿ ಆಗಿದೆ, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಫಸ್ಟ್ ನಾವು ಆ್ಯಕ್ಚುಲಿ ಸಾಂಗ್ ನೋಡಿಬಿಟ್ಟು ಈ ಸಾಂಗಿಗೆ ಎಂತ ಮಾಡ್ತಾರೆ ಇವರು ಅಂತ ಅಂದ್ಕೊಂಡಿದ್ವಿ. ಫುಲ್ ಸ್ಲೋಲ್ಲಿ ಹೋಗುತ್ತೆ ಅನಿಸುತ್ತೆ, ಹೋಯ್ತಿದ್ದು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಅಷ್ಟೊತ್ತಿಗೆ ನೀವು ಬಂದ ಒಂದು ಹಾಯ್ ರಾಮ ಬೀಟ್ ಕೊಟ್ಟು ಅದು ಏನೊಂದು ಡ್ಯಾನ್ಸ್ ಮಾಡಿದೆ ಅಂದರೆ ವೆರಿ ನೈಸ್ ಪರ್ಫಾರ್ಮೆನ್ಸ್. ಕಿಶೋರ್ ಸರ್ ಹೇಳ್ದಂಗೆ ಮಧ್ಯದಲ್ಲಿ ನೀವು ಒಂದು ಫಾರ್ಮೇಷನ್ ಮಾಡಬೇಕಾದ್ರೆ ಒಂದಿಬ್ಬರು ಮಾತ್ರ ಸ್ವಲ್ಪ ಆಚೆಚೆ ಇತ್ತು. ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಫ್ಲಾಸ್ ಇರಲಿಲ್ಲ. ವೆಲ್ ಕೋಆರ್ಡಿನೇಟೆಡ್ ಆ್ಯಂಡ್ ಆ ಎನರ್ಜಿ, ಪ್ರತಿಯೊಂದು ಮುದ್ರಾಸ್ ಆಗಿರ್ಬೋದು, ನೀವೇನು ಪರ್ಫಾರ್ಮ್ ಮಾಡಿದ್ರಲ್ಲ, ಯಾವಾಗಲೂ ಹೇಳ್ತೀನಲ್ಲ ಜೆರಾಕ್ಸ್ ಕಾಪಿ, ಒಂದು ಮಿರರ್ ಎಫೆಕ್ಟ್ ಇದ್ದಂಗೆ ಇತ್ತು ಪ್ರತಿಯೊಬ್ಬರದ್ದು ಡ್ಯಾನ್ಸು. ಆ್ಯಂಡ್ ಮಿಡಲ್ ಮಾಡಿದವರು, ದ ಮೇನ್ ಲೀಡ್ ಮಾಡಿದವರು, ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಹೆಸರು? ದಿಶಾ. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು. ನಂಗೆ ನೀವು ಇಲ್ಲಿ ಆ್ಯಕ್ಚುಲಿ ಮಧ್ಯದಲ್ಲಿ ಕಾಣಿಸ್ತಾ ಇದ್ರಿ, ಬಟ್ ನಂಗೆ ನಿಮ್ಮ ಮುದ್ದಸರು ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಐ ರಿಯಲಿ ಲೈಕ್ ದ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಥರನೇ ಆ್ಯಕ್ಚುಲಿ ಪ್ರತಿಯೊಬ್ಬರೂ ಮಾಡಿದ್ದು. ದಟ್ ಈಸ್ ವಾಟ್ ಐ ಲೈಕ್ಡ್ ಇಟ್. ಅಂದರೆ ನೀವು ಮೇನ್ ಆಗಿದ್ರು ಕೂಡ ಪ್ರತಿಯೊಬ್ಬರು ನಿಮ್ಮನ್ನು ಹಂಗೆ ಫಾಲೋ ಮಾಡ್ತಾಯಿದ್ರು. ಸಖತ್ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಆಲ್ ದ ಕ್ರೆಡಿಟ್ ಫಾರ್ ದ ಕಾಸ್ಟ್ಯೂಮ್ ಗೋಸ್ ಟು ಯು. ತುಂಬ ಚೆನ್ನಾಗಿದೆ. ನಂಗೆ ಖುಷಿ ಆಗುತ್ತೆ, ಒಂದು ಶೋಗೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಇಷ್ಟೊಂದೆಲ್ಲ ಮಾಡಬೇಕಾದ್ರೆ ವಿ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ಗ್ಲಾಡ್ ದ್ಯಾಟ್ ಯು ಗೈಸ್ ಆರ್ ಓವರ್ ಹಿಯರ್. ಆಲ್ ದ ವೆರಿ ಬೆಸ್ಟ್. ಲುಕಿಂಗ್ ಫಾರ್ವರ್ಡ್ ಫಾರ್ ಸಚ್ ಗ್ರೇಟ್ ಪರ್ಫಾರ್ಮೆನ್ಸಸ್ ಬೈ ಯು ಗೈಸ್. ಕೀಪ್ ಅಪ್ ದ ಗುಡ್ ವರ್ಕ್. ಎಕ್ಸ್ಪೆಕ್ಟೇಷನ್ಸ್ ನೀವೇ ಬಿಲ್ಡ್ ಮಾಡ್ತಾ ಇದ್ದೀರಾ, ನೀವೇ ಹೊಪ್ಸ್ಕೊಡ್ತಾ ಇದ್ದೀರಾ, ನೀವೇ ನೋಡ್ಕೋಬೇಕು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅನ್ವಿತಾ ಮ್ಯಾಮ್. ಓವರ್ ಟು ಸೂರಜ್ ಸರ್. ಹಾಯ್ ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್. ಹಾಯ್ ಸರ್. ತುಂಬ ಜೋಶ್ ಇದೆ, ವೆರಿ ಗುಡ್. ನನಗೇನು ಇಷ್ಟ ಆಯ್ತು ಅಂದರೆ ಸ್ಟಾರ್ಟಿಂಗ್ ನಿಮ್ಮ ಡ್ಯಾನ್ಸ್ದು ಅಟ್ರಾಕ್ಷನೇ ಎಡಿಟಿಂಗ್ ಆಫ್ ದ ಸಾಂಗ್. ತುಂಬ ಬ್ಯೂಟಿಫುಲ್ ಆಗಿ ಎಡಿಟ್ ಮಾಡಿದ್ದಾರೆ ಸಾಂಗ್ನ, ಅದು ಮೇಜರ್ ಅಟ್ರಾಕ್ಷನ್ ನಿಮ್ಮ ಡ್ಯಾನ್ಸಲ್ಲಿ. ಆ್ಯಂಡ್ ನಾನು ಈ ಡ್ಯಾನ್ಸ್ ಫುಲ್ ಕ್ರೆಡಿಟ್ ನಿಮ್ಮ ಕೊರಿಯೋಗ್ರಾಫರ್ನವರಿಗೆ ಕೊಡ್ತೀನಿ. ಯಾಕೆಂದರೆ ಆ ಒಂದು ನಾನ್ ಡ್ಯಾನ್ಸ್ ಸಾಂಗ್ನ ತೊಗೊಂಡು ಬಂದು ಇವಾಗ ನೀವು ಓಲ್ಡ್ ಇಸ್ ಗೋಲ್ಡ್ ಅಂತಿದ್ರು, ಆ ಕಾಲಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಹೀರೋಯಿನ್ ಎಲ್ಲೂ ಡ್ಯಾನ್ಸ್ ಮಾಡಿಲ್ಲ, ಹೆಚ್ಚಾಗಿ ಬರೀ ದೇವಸ್ಥಾನ ಸುತ್ತಿಕೊಂಡು ಅಲ್ಲಿರೋ ಶಿಲಾಬಾಲಿಕೆಗಳನ್ನು ನೋಡ್ಕೊಂಡು ಹೇಳಿರೋದು.
ಸೊ ಅದಕ್ಕೆ ಒಂದು ಡಾನ್ಸ್ ಟಚ್ ಕೊಟ್ಟು ಆ ಸಾಂಗ್ನ ಎಡಿಟ್ ಮಾಡಿ ಆ ಶಿಲಾಬಾಲಿಕೆ ಥರ ನಿಮ್ಮನ್ನು ಪ್ರೆಸೆಂಟ್ ಮಾಡಿರೋದು ವಂಡರ್ಫುಲ್ ಜಾಬ್ ಆಫ್ ದ ಕೊರಿಯೋಗ್ರಾಫರ್. ಸೂಪರ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಹೇಳ್ತೀರಾ, ಥ್ಯಾಂಕ್ ಯು ಸರ್ ಅಂತ. ಓಕೆ, ಆ್ಯಂಡ್ ನನಗೆ ಏನು ಇಷ್ಟ ಆಯ್ತಂದರೆ ಬೇಲೂರು ಶಿಲಾಬಾಲಿಕೆಯಲ್ಲಿ ಅಲ್ಲೇ ನಮಗೊಂದು ಡಾನ್ಸ್ ನಾಟ್ಯಶಾಸ್ತ್ರ ಹೇಳುತ್ತೆ. ಸೊ ಆ ಥರನೇ ನಿಮ್ಮ ಫಾರ್ಮೇಷನ್ಸ್, ನಿಮ್ಮ ಸ್ಟ್ರಕ್ಚರ್ಸ್, ನಿಮ್ಮ ಪೊಸಿಷನ್ಸ್, ಆ್ಯಂಡ್ ನಾವು ಕ್ಲಾಸಿಕಲಲ್ಲಿ ಅಡೌಸ್ ಅಂತ ಹೇಳ್ತೀವಿ, ಅಂಗಶುದ್ಧಿ ಅಂತ, ಇದೆಲ್ಲ ಪರ್ಫೆಕ್ಷನ್ ಇಟ್ಕೊಂಡು ಮಾಡಿದರು ಎಲ್ಲರೂ. ವೆರಿ ವೆರಿ ಗುಡ್ ಆನ್ ದ್ಯಾಟ್, ವೆರಿ ಗುಡ್. ಅಗೇನ್ ದಿಸ್ ಇಸ್ ಆ್ಯನ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ನಮ್ಮ ಡಾನ್ಸ್ ವಾರಿಯರ್ಸ್ 3ಯಲ್ಲಿ ಏನಾದರೂ ನ್ಯೂ ಬಂದರೆ ನಾವು ಡೆಫಿನೆಟ್ಲಿ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಮಾಡ್ತೀವಿ. ಸೊ ದಿಸ್ ಇಸ್ ಫಾರ್ ಯು ಆಲ್. This is a golden performance. Congratulations. So congratulations, you are selected for the next round. Congrats. Congratulations. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್ ಅಂತ ಒಂದು ಕ್ಯೂಟ್ ಆಗಿ ಬರುತ್ತೆ ಸ್ಕೂಲಲ್ಲಿ ಕೇಳಿದಾಗ. ವೆಲ್ಕಮ್. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದು ಆಂಪೇರ್ ಎಲೆಕ್ಟ್ರಿಕ್ ಸ್ಕೂಟರ್ ಪ್ರೆಸೆಂಟ್ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅರಿಶಿನ ಸ್ಥಾನ, ನಿಪಾನ್ ಪಾಯಿಂಟ್ ಆ್ಯಂಡ್ ಅಮೃತ್ ನೋನಿ. ಎಸ್, ಅದ್ಭುತವಾದಂತಹ ಪರ್ಫಾರ್ಮೆನ್ಸನ್ನು ನಾವು ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಇದೀಗ ಸಣ್ಣ ಬ್ರೇಕನ್ನು ತೆಗೆಯುವಂಥ ಹೊತ್ತು. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಇದು ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋನಿ, ಅರಿಶಿನ ಸ್ನಾನ ಹಾಗೆ ನಿಪಾನ್ ಪೇಂಟ್ಸ್. ಇದೀಗ ಮುಂದಿನ ತಂಡವನ್ನು ವೇದಿಕೆಗೆ ಕರೆಯುವಂಥ ಸಮಯ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ವರ್ಸಿಟಿ ಡಾನ್ಸ್ ಕ್ರೂ ಬಚ್ಪೆ.
ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮೇ ಓ ಪ್ರಿಯತಮೇ. ವರ್ಸಿಟಿ ಡಾನ್ಸ್ ಕ್ರೂ ಬಜ್ಪೆ ಮಾತ ಶಕುಂತಲ ನಕಲು ಒಟ್ಟಿಗೆ ಉಂತೊಂದಾರ್. ಸೊ ಎನ್ಮ ಜನ ಶಕುಂತಲ ಆಯ್ತಾ ಒಂಜಿ ರಡ್ಡು ಮೂಜಿ ನಾಲ್ ಒರ್ಮ ಜನ ಶಕುಂತಲ ನಕಲು. ಓಕೆ, ಸೊ ನವದುರ್ಗ ಒರ್ಮ ಶಕುಂತಲ ನಕುಲು ಪೂರ ಒಟ್ಟು ಸೇರಿದೊಂಜಿ ಡಾನ್ಸ್ ಮಾಡ್ತಾರೆ. ಸೊ ನಿಕ್ಕೆಲ್ಲ ಡಾನ್ಸ್ ಎಂಚಾಂಡ್ ನಮ್ಮ ಜಡ್ಜಸ್ ಡಕ್ಕೆ ಏನ್ಗ. ಸೊ ಅನ್ವಿತಾ, ಈ ಡಾನ್ಸ್ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು? ಹಲೋ ವರ್ಸಿಟಿ ಡ್ಯಾನ್ಸ್ ಕ್ರೂ. ಹಲೋ ಮ್ಯಾಮ್. ನೀವು ಲಾಸ್ಟ್ ಟೈಮ್ ನವಿಲಾಗಿ ಬಂದಿದ್ರಿ ಅಲ್ವಾ? ಹೌದು. ಓಕೆ, ಆ್ಯಕ್ಚುಲಿ ಇವತ್ತು ಕೂಡ ಹಾಗೆ ನವಿಲ್ ಥರನೇ ಕಾಣಿಸ್ತಾ ಇದ್ದೀರಾ ಎಲ್ರೂ. ಜಸ್ಟ್ ಒಂದು ಎಟೈರ್ ಚೇಂಜ್ ಆಗಿದೆ, ಬಟ್ ಅಷ್ಟೇ ನವಿಲ್ ಥರನೇ ಡ್ಯಾನ್ಸ್ ಮಾಡಿದ್ರಿ ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ. ನನಗೆ ಮತ್ತು ಸುರೇಶ್ಗೆ ಸಖತ್ ಇಷ್ಟ ಆಗೋಯಿತು ನಿಮ್ಮ ಕಾಸ್ಟ್ಯೂಮು. ಲಾಸ್ಟ್ ಟೈಮ್ ಕೂಡ ನಿಮ್ಮ ಕಾಸ್ಟ್ಯೂಮ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಎಲ್ಲಿಂದ ತೊಗೊಂಬರ್ತಿದ್ದೀರಾ ಕಾಸ್ಟ್ಯೂಮ್ಸ್ನ? ಸ್ಟಿಚ್ ಮಾಡಿಸಿದ್ದು ಸರ್. ವಾವ್, ವೆರಿ ನೈಸ್, ವೆರಿ ಬ್ಯೂಟಿಫುಲ್ ಕಾಸ್ಟ್ಯೂಮ್. ಎಟೈರ್ ಸಖತ್ತಾಗಿದೆ. ಆ್ಯಂಡ್ ಅನುರಾಗ್ ಅವ್ರು ಹೇಳ್ದಂಗೆ ಡೆಫಿನೆಟ್ಲಿ ಎಲ್ರೂ ಒಂದು ಶಾಕುಂತಲೆ ಶಿ ಇಸ್ ವೆರಿ ಪ್ರಿಟಿ ಅಂತ ಹೇಳ್ತಾರೆ. ತುಂಬ ಪ್ರಿಟಿಯಾಗಿ ಕಾಣಿಸ್ತಾರೆ, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಡ್ಯಾನ್ಸ್ ವಿಷಯಕ್ಕೆ ಬರೋದಾದರೆ ತುಂಬ ಚೆನ್ನಾಗಿತ್ತು. ಆ ಸಾಂಗಿಗೆ ಏನು ಮಾಡ್ಬೋದು, ಇಟ್ಸ್ ಅ ವೆರಿ ಲೈಕ್ ಏನಂತೀವಿ, ಆ ಸಾಂಗಿಗೆ ಏನು ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಯು ಗೈಸ್ ಡ್ಯಾನ್ಸ್ ರಿಯಲಿ ವೆಲ್, ತುಂಬ ವೆಲ್ ಕೋಆರ್ಡಿನೇಟೆಡ್ ಆಗಿ ಎಲ್ಲ ಶಾಕುಂತಲೆಸೂ ಜೆರಾಕ್ಸ್ ಕಾಪಿ ಥರನೇ ಡ್ಯಾನ್ಸ್ ಮಾಡಿದ್ರಿ. ನಂಗೆ ತುಂಬ ಇಷ್ಟ ಆಯಿತು, ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕೆ. ಇಟ್ ವಾಸ್ ಅ ಟ್ರೀಟ್ ಟು ವಾಚ್ ಅಂತ ಹೇಳ್ಬೋದು. ಎಲ್ಲೂ ಏನೂ ಮಿಸ್ ಹೊಡೆದಿಲ್ಲ ಅಂತ ನನ್ನ ಪ್ರಕಾರ. ಇನ್ನು ಗೊತ್ತಿಲ್ಲ ಇವ್ರಿಬ್ರು ಏನು ಫ್ಲಾಸ್ನ ಕಂಡುಹಿಡಿತಾರೆ ಅಂತ ಹೇಳಿ. ಐ ರಿಯಲಿ ಲವ್ಡ್ ಇಟ್. ಸೊ ಆಲ್ ದ ವೆರಿ ಬೆಸ್ಟ್. ನವಿಲ್ ಥರನೇ ಇದೇ ಥರ ಯಾವಾಗಲೂ ಡ್ಯಾನ್ಸ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಅನ್ವಿತಾ. ಸೂರಜ್ ಸರ್. ಹಾಯ್ ವರ್ಸಿಟಿ ಡಾನ್ಸ್ ಕ್ರೂ ಬಜ್ಪೆ. ಹಾಯ್ ಸರ್. ನಿಕ್ಲೆ ತುಳು ಬರ್ಪುಂಡತೆ ಬರ್ಪುಂಡು. ಓಕೆ, ನಿಕಲ್ನ ಡಾನ್ಸ್ ಟೀಮ್ ದ ಮೇನ್ ಮೇಜರ್ ಅಟ್ರಾಕ್ಷನ್ ಪಂಡ ಕಾಸ್ಟ್ಯೂಮ್ಸ್ ದಪಂಡ ಆಡಿಷನ್ ತುದಿತ್ತು ಒಂಜಿ ಪಿಕಾಕ್ ದ ಕಾಸ್ಟ್ಯೂಮ್. ದಿಸ್ ಟೈಮ್ ಆಲ್ಸೋ ಕಾಸ್ಟ್ಯೂಮ್ ಇಸ್ ವೆರಿ ವೆರಿ ಆ್ಯಪ್ಟ್ ಟು ದ ಪರ್ಫಾರ್ಮೆನ್ಸ್. ಒಂಜಿ ಶಕುಂತಲೆ ಇಂಚ ಬೋರ್ಡು ಅಂಚನೆ ಪರ್ಫೆಕ್ಷನ್ ಇತ್ತನು. ಆ್ಯಂಡ್ ಈ ಆ್ಯಕ್ಟ್ನ ಯಾ ನ್ಯಾಷನಲ್ ಲೆವೆಲ್ಡ್ ಪ್ರೆಸೆಂಟ್ ಮಂದೆ ಅಭಿಜ್ಞಾನ ಶಕುಂತಲ ಅಂದು 20 minutes ದ ಡಾನ್ಸ್ ಡ್ರಾಮನ್. ಸೊ 60 ಸ್ಟೂಡೆಂಟ್ಸ್ ಫ್ರಮ್ ಮ್ಯಾಂಗ್ಳೂರ್ ಪೋದು ಎಂಕಲು ಡೆಲ್ಲಿಡ್ ಪ್ರೆಸೆಂಟ್ ಮಂದಿತ್ತ ಫ್ರಮ್ ಬೆಸೆಂಟ್ ಇನ್ಸ್ಟಿಟ್ಯೂಟ್. ಸೊ ಎಂಕ್ ಉಂದದ ಬಗ್ಗೆ ಗೊತ್ತು. ಸೊ ಐ ಆಮ್ ವೆರಿ ಕನೆಕ್ಟೆಡ್ ಟು ದಿಸ್ ಪರ್ಫಾರ್ಮೆನ್ಸ್. ಬಟ್ ಎಂಕ್ ದಾದ ಪಂಡ ಸ್ಟೆಪ್ ವೈಸ್ ಎಕ್ಸ್ಪ್ರೆಷನ್ ವೈಸ್ ವೆರಿ ಗುಡ್. ನಿಕಲ್ ಸೆಮಿ ಕ್ಲಾಸಿಕಲ್ ಟ್ರೈ ಮಂತಾರೆ ಒಂದಿಟ್ಟು. ಆ್ಯಂಡ್ ಸ್ಟೆಪ್ಲ ಮಸ್ತ್ ಬ್ಯೂಟಿಫುಲ್ ಅದು ಫಿನಿಶಿಂಗ್ ಇತ್ತನು ಮಾತಿನ ಸ್ಟೆಪ್ಸ್. ಎಂಕ್ ದಾದ ವರ್ಕೌಟ್ ಆವಡಿತ್ತನು ಪಂಡ ಸಿನ್ಸ್ ಇಟ್ಸ್ ಎ ಓಲ್ಡ್ ಇಸ್ ಗೋಲ್ಡ್. ಆ ಶಕುಂತಲೆ ಮಸ್ತ್ ಹೈಲೈಟ್ ಆವಡು. ಶಕುಂತಲೆ ಬೊಕ್ಕ ಅರ್ನ ಸಖಿನ ಕುಲುಪುನ್. ಸೊ ಒಂದೆಟ್ಟು ಏರು ಶಕುಂತಲೆ ಆಬ್ವಿಯಸ್ಲಿ ನಿಕಲ್ ಪರ್ಫಾರ್ಮೆನ್ಸ್ ಮನ್ನ ಗೊತ್ತಾಪನೆ ಹೊರತು ಶಕುಂತಲೆಗೆ ಒಂಜಿ ಬೇತಿನ ಕಾಸ್ಟ್ಯೂಮ್ ಇತ್ತದ ಆ ಐಡೆಂಟಿಫಿಕೇಶನ್ ಕೊಡ್ತನ ಆ ಕ್ಯಾರೆಕ್ಟರ್ ರಿಜಿಸ್ಟ್ರೇಷನ್ ಆಯ್ತು. ವೆರಿ ಗುಡ್. ಅವೊಂಜಿ ಬೋರ್ಡ್ ಇತ್ತನು. ಅದರ್ವೈಸ್ ಕಾಸ್ಟ್ಯೂಮ್ ಇಸ್ ವೆರಿ ಗುಡ್. ಬೊಕೊಂಜಿ ದಾದ ಪಂಡ ದುಶ್ಶಾಂತ ಬರ್ಪುನ ಆ ಟೈಮ್ ದಟ್ ಈಸ್ ದ ಫಸ್ಟ್ ಟೈಮ್ ದೇ ಮೀಟ್. ಆ ಒಂಜಿ ಮೂಡ್ ಮುಲ್ಪ ಬೋರ್ಡ್ ಇತ್ತನು. ಸಿನ್ಸ್ ಎಂಕುಲು ಇನ್ನು ದುಷ್ಯಂತ ಪನ್ನ ರಾಜ್ಕುಮಾರ್ ಸರ್ನೇ ಇನ್ಕುಲು ಇಮ್ಯಾಜಿನ್ ಮನ್ಪ ಎವ್ರಿ ಟೈಮ್. ಬಿಕಾಸ್ ಈ ಮೂವಿಡ ಆ ಸೀಕ್ವೆನ್ಸೇ ವೆರಿ ಇಂಪಾರ್ಟೆಂಟ್. ದಾದ ಕವಿರತ್ನ ಕಾಳಿದಾಸ ಮೂವಿಡ್ದ ಇದೆ ನಿಕುಲು ಅಲ್ಪ ರೆಫರ್ ಮಂತಾಡಲ್ಲ ಆ ಮೂಮೆಂಟೇ ಇಂಪಾರ್ಟೆಂಟ್. ಆ್ಯಂಡ್ ಇಂಕ್ ಅವಲಾ ತುಯರ್ ತಿಕ್ಕಿಚ್ ಬಿಕಾಸ್ ದುಷ್ಯಂತ ಬರ್ಪುನು ಆ್ಯಂಡ್ ಶಿ ಫೀಲ್ ಶೈ. ಆ್ಯಂಡ್ ಫೈನಲಿ ಅಕ್ಲೆ ಗಂಧರ್ವ ವಿವಾಹ ಹಾಕೊಂಡು ಅಕಲ ರಿಂಗ್ ಕೊರ್ಪೇರಿ ಇಂದು ಪೂರ ಒಂಜಿ ಆಯ್ತು ಕತೆ ಸ್ಟೋರಿ. ಸೊ ನಿಕುಲು ಅವನ್ನ ರೆಟ್ರೋ ಡಾನ್ಸ್ ಮುಖಾಂತರ ಕನ್ನಾಗ ಅವನ ಅಂಚನೆ ಕಂದುಂಡಲ ಮಸ್ತ್ ಬ್ಯೂಟಿಫುಲ್ ಆದ ಕ್ರಿಯೇಟಿವ್ ಆದ ತೋಜುದು ಒಂಜಿ ಮೇಲ್ ಕ್ಯಾರೆಕ್ಟರ್ ನಿಕುಲ್ನೆ ಏರಣ ಪಾಡ್ದು ಮಂತಿರೋಣ. ಸಿನ್ಸ್ ನಿಕುಲ್ ಅವನು ಒಂಥರ ಡ್ರೀಮ್ ದಕ್ಕನೆ ಕನೆಕ್ಟ್ ಮಂತಾರೆ. ರೈಟ್ ಆಣ್ ಬೈಜೆ ಅಲ್ ಸಿನ್ಸ್ ಎಗೇನ್ ಶಿ ಸರ್ಚಿಂಗ್ ಅವು ಓಕೆ.
ಬಟ್ ಇಂಕ ದಾದ ಪಂಡ ಜಾಸ್ತಿ ಮೆಲೋ ಡ್ರಾಮಾ ಬೋಡಿತೀನಿ ಈ ಡ್ರಾಮಾ ಬರಡಾಂಡ ಅಲ್ಪ ದುಷ್ಯಂತನ ಎಂಟ್ರಿ ಅಂಡ್ ಶಕುಂತಲ ಗೊಂಜಿ ಬೇತೆನೆ ಕ್ಯಾರೆಕ್ಟರೈಸೇಷನ್ ಇತ್ತನ್ನ ಮಸ್ತ್ ಬ್ಯೂಟಿಫುಲ್ ಆದ ಒಂದೇನು ಪ್ರೆಸೆಂಟ್ ಮನ್ಪುಲಿ ಸಿನ್ಸ್ ಕಾಂಪಿಟೇಷನ್ ಈಸ್ ವೆರಿ ಟಫ್ ನಿಕುಲು ಇತ್ತ ದೊತ್ತೊನ್ನ ಸಾಂಗ್ಡ್ಲ ನಿಕುಲು ಜಸ್ಟಿಫಿಕೇಶನ್ ಮನ್ಪೊಲಿ ದಾಯಪಂಡ ಒಂದೆಟ್ಟು ಆಲು ಒಂಜಿ ಮಸ್ತ್ ಪ್ರಾಣಿ ಪಕ್ಷಿದಕಲ ಒಟ್ಟಿಗೆ ಒಪ್ಪುನ್ ಖಾಲಿ ಪೂತೊಟ್ಟಿಗೆ ಮಾತ್ರ ಅದು ಇಂಚಿಂದ ಕಾನ್ಸೆಪ್ಟ್ ಕ್ರಿಯೇಟಿವಿಟಿನ ಕನೋಲಿ ಅಲ್ಪ ಮೊಲ ಒಪ್ಪುಂಡು ಪಾರಿವಾಳ ಒಪ್ಪುಂಡು ಜಿಂಕೆ ಒಪ್ಪುಂಡು ನವಿಲು ಒಪ್ಪುಂಡು ಯು ಕ್ಯಾನ್ ಕ್ರಿಯೇಟ್ ದ್ಯಾಟ್ ಎನ್ವೈರ್ಮೆಂಟ್ ಐಟಾಲು ಕುಲೊಂದು ದುಷ್ಯಂತನ ಎನ್ನನು ಆ್ಯಂಡ್ ಒಂಜೊಂಜಿ ಸಂದೇಶನ ಅಲ್ಲಿ ಬರೆಯೊಂದು ಅಲ್ಲಿ ಇರೇತ ಮಿತ್ ದೆನ್ ಶಿ ಥಿಂಕ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂಚ ಪೋತುನ ನಲ್ಲ ಕೊರಿಯೋಗ್ರಫಿಕಲಿ ಸೌಂಡ್ ಸ್ಟ್ರಾಂಗ್ ಓಕೆ ಅದರ್ವೈಸ್ ಇಟ್ಸ್ ಎ ಗುಡ್ ಪರ್ಫಾರ್ಮೆನ್ಸಸ್. Okay, let's see what happens to the result. All the best to you guys. Thank you, sir. Thanks. Thank you, Suraj sir. ಮುಂದಿನ ಕಮೆಂಟ್ಸ್ಗೆ ಕಿಶೋರ್. Hi everyone. Hi, sir. First of all, अवे सूरज व कन्विता पनले कन्ने कल कास्ट्यूम म्हणजे ॲप्ट ಅದೊಂದು ಪುನಃ ಒಂಜಿ ಓ ಕ್ಯಾರೆಕ್ಟರ್ ನಿಕುಲ್ ಚೂಸ್ ಮಲ್ತದಾರತ ಆ ಕ್ಯಾರೆಕ್ಟರ್ದ ಕಾಸ್ಟ್ಯೂಮ್ ಅಂಚನೆ ಉಂಡು ಇಂಕ್ಲೆಗ್ ಅಂಚ ತೋಜೊಂದುಂಡು ಇಂಕ್. ಸೊ ಪರ್ಫಾರ್ಮೆನ್ಸ್ ವೈಸ್ ಈರ್ನ ಶಕುಂತಲ ಈರ್ನ ಎಕ್ಸ್ಪ್ರೆಷನ್ ಯಾರು ಈರ್ ಫಸ್ಟ್ ಲಾಸ್ಟ್ ಮಿಟ್ ಈರ್ ಎಕ್ಸ್ಪ್ರೆಷನೇ ಬಿಡ್ತು ಜರಿ ಈರ್ ಒಂಜೊಂಜಿ ಎಲ್ಲಿ ಪಿನ್ ಟು ಪಿನ್ ಈರ್ ಒಂಜಿ ಪತ್ತೊಂದಿರ್ತಾರೆ ಪನ ಆಮೇಲೆ ಲೆಪ್ಪುನಾಗ ಅವು ಆವಾಡು ಒಂಜಿ ಈರ್ನ ಕಣ್ಣು ಈರ್ನ ಮೂಮೆಂಟ್ಸ್ ಆವಾಡು ಭಾರಿ ಒಂಜಿ ಎಡ್ಡೆ ಎಕ್ಸ್ಪ್ರೆಷನ್ ಆಲ್ ಆಫ್ ಯು ಗೈಸ್ ಪಕ್ಕ. ಥ್ಯಾಂಕ್ ಯು ಸರ್. ಒಂಜಿ ಆ್ಯಕ್ಟ್ ಲಾಸ್ಟ್ಗೆ ಇರಿಗೊಂದು ಡ್ರೀಮ್ಡ್ ಬರ್ಪಿನಿ ಲಾಸ್ಟ್ ಇರ್ ಲಕ್ಕುನ ಅವಲ ಒಂಜಿ ಎಡ್ಡ ಒಂಜಿ ಕಾನ್ಸೆಪ್ಟ್ ಇಡ್ಬೋದಿತ್ತು ಬಟ್ ಎಂಕ್ ಮೂಲದಾದ ಎಂಕ್ ಒಂಚೂರು ವೀಕ್ ಆಯ್ನಿ ಪಂಡ ಇಂಕ ಸ್ಟೆಪ್ಸ್ ನಿಕಲ ಕೋಆರ್ಡಿನೇಟೆಡ್ಲಿ ಸ್ಟೆಪ್ಸ್ ಇರ್ತಾನೆ ನಿಕಲು ಆ್ಯಸ್ ಎ ಸೆಮ್ಮಿ ಮಲ್ತಾರೆ ಬಟ್ ಐ ನೀಡ್ ಇಟ್ ಲೈಕ್ ನಿಕಲು ಕಾಂಪಿಟೇಷನ್ ಐ ಫೆಲ್ ಸಮಥಿಂಗ್ ಒಂಚೂರು ಸ್ಟೆಪ್ ನಿಕಲ್ನ ಒಂಚೂರು ಲ್ಯಾಕ್ ಆಂಡ್ ಲ್ಯಾಕ್ ಪಂಡ ಒಂಚೂರು ವೀಕ್ ಇತ್ತನ್ ಬಂದು ಸೊ ಎಂಕ್ ನನ್ನಲ್ಲ ಒಂದು ಸ್ಟೆಪ್ ಸ್ಟ್ರಾಂಗ್ಲಿ ತಿಕ್ಕುದುಂಡ ಎಂಕ್ ಲೈಕ್ ಕನೆಕ್ಟ್ ಆಯ್ತು ಆಲ್ಮೋಸ್ಟ್ ನಿಕುಲ್ ಅಲ್ಪ ಇರ್ತಾರೆ ಆ್ಯಂಡ್ ನನ್ನ ನೆಕ್ಸ್ಟ್ ನಿಕುಲ್ ದಾದ ಮಲ್ಪಾರತ ನಿಕುಲ್ ಮೇನ್ ಥಿಂಗ್ ನಿಕಲ್ನ ಸ್ಟೆಪ್ಸಿಗೆ ಕಾನ್ಸಂಟ್ರೇಟ್ ಮಲ್ಪಲೆ ನಿಕುಲ್ ಇತ್ತ ನಾಲ್ ಬೇಸ್ ಮಲ್ತಂದುಲ್ಲ ರೈಟ್ 1 to 4 ಅವೇನು ಬೋರ್ಡ್ ತುಂಡ ಕಟ್ ಡೌನ್ ಮಲ್ತದ್ದು 2 to ಬೇಸ್ಲ ಮಲ್ತು ಟ್ರೈ ಮಲ್ಪಲೆ ಆಪುನಿಂದ ಅಂಡ ಕೆಲವರ 1 ಬೇಸ್ಲ ಮಲ್ಪೋಲಿ. ಸೊ ಕೊರಿಯೋಗ್ರಫಿ ಲೆವೆಲ್ ಅಂಚೆ ಬೋಪಿನ ಫಸ್ಟ್ ಹಿಡ್ದು 8 ಹಿಡ್ದ ಅಂಡ 8 ಹಿಡ್ದು ಐಪಕ್ಕ 4 ಬರ್ಪು 4 ಹಿಡ್ದು 2 ಹಿಡ್ದು 1 ಹಿಡ್ದು 0 ಪಂಡಿಬೋಕ ನಿಕುಲ್ ಅವು ಕ್ವಿಕ್ ಮೂಮೆಂಟ್ ಆಪಂಡ ಐಕ್ ಅವೇನು ಪೂರ ಒಂಚೂರು ತರೆಟ್ ದೀವಲ್ಲೇ ಈಗ ನಾ ಕೊರಿಯೋಗ್ರಫರ್ಸ್ ಗಾವಡ್ ಬಾಕಿದ ಪೂರ ಇಂಕ್ ಓವರ್ ಆಲ್ ಇಂಕ್ ಭಾರಿ ಇಷ್ಟ ಆತನ ಇಂಕ ಒಕ್ಕ ಆಲ್ ದ ಬೆಸ್ಟ್ ನಿಕ್ಲೆಗ್ ನೆಕ್ಸ್ಟ್ ನಿಕುಲ್ ದಾದ ಮಲ್ಪರ್ ಡಿಪೆಂಡ್ ಆಪನ್ ಆ್ಯಂಡ್ ಆಲ್ ದ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ಸೊ ನವೀಲ ಅಂಡ್ ಶಾಕುಂತಲೆ ಅಂಡ್ ನೆಕ್ಸ್ಟ್ ನಿಕುಲ್ ದಾದ ಮಲ್ಪುರ ನಿಕುಲಕ ತೊಂದಲ್ಲ. ಸೊ ವಿಲ್ ವೆಯ್ಟ್ ಫಾರ್ ದ ರಿಸಲ್ಟ್ ಬಟ್ ಐದು ತುಂಬು ಥ್ಯಾಂಕ್ ಯು ವೆರಿ ಮಚ್. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ವರ್ಸಿಟಿ ಡಾನ್ಸ್ ಕ್ರೂ ಬಚ್ಪಿ ಅವರಿಗೆ. ನಮ್ಮ ಟಿವಿ ಅರ್ಪಿಸುವಂತಹ ಒಂದು ಅದ್ಭುತವಾದ ಡಾನ್ಸ್ ಕಾರ್ಯಕ್ರಮ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅರ್ಪಿಸುವ ಡಾನ್ಸ್ ವಾರಿಯರ್ಸ್ ಸೀಸನ್ 3 ಪವರ್ಡ್ ಬೈ ನಿಪಾನ್ ಪೇಂಟ್, ಅರಿಶಿನ ಸ್ನಾನ ಹಾಗೆ ಅಮೃತ್ ನೋಣಿ. ಅದರ ಜೊತೆಗೆ ವಿಕೆ ಡೆವಲಪರ್ಸ್ ಅವರ ಒಂದು ಸಹಕಾರ ಇದೆ, ಹೇರಂಬ ಇಂಡಸ್ಟ್ರೀಸ್ ಹಾಗೆ ಸೈಕಲ್ ಪ್ಯೂರ್ ಅಗರಬತ್ತಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಇವರೆಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆದರೆ ಇವತ್ತಿನ ಎಪಿಸೋಡ್ನ ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ರೆಟ್ರೋ ಡಾನ್ಸಸ್ನೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಮ್ಮ ಟಿವಿ. This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni ಮತ್ತು Nippon Paint, co-sponsored by